ಮಂಜೇಶ್ವರದ ಗಡಿ ಪ್ರದೇಶ ತಲಪಾಡಿಯಲ್ಲಿ ತಲೆ ಎತ್ತಿರುವ ಟೋಲ್ ಗೇಟ್ನಲ್ಲಿ ಗಡಿ ಪ್ರದೇಶದ 5 ಕಿಲೋಮೀಟರ್ ಸುತ್ತಳತೆಯ ವ್ಯಾಪ್ತಿಯಲ್ಲಿ ಕೇರಳ ಕರ್ನಾಟಕದ ಗಡಿ ಪ್ರದೇಶದ ಜನತೆಗೆ ಉಚಿತ ಪ್ರಯಾಣದ ಭರವಸೆಯನ್ನ ನೀಡಲಾಗಿತ್ತು. ಆರಂಭದಲ್ಲಿ ಮಂಜೇಶ್ವರ ಹಾಗೂ ತಲಪಾಡಿಯ ಉಭಯ ರಾಜ್ಯದ ಗಡಿನಾಡ ಜನತೆಗೆ ಇದರ ಪ್ರಯೋಜನ ಕೂಡ ಲಭಿಸಿತ್ತು. ಆದರೆ ಬಳಿಕ ಹಂತ ಹಂತವಾಗಿ ಗಡಿನಾಡ ಜನತೆಯ ಉಚಿತ ಪ್ರಯಾಣದ ಬಗ್ಗೆ ಕಿರುಕುಳವನ್ನ ನೀಡಲು ಆರಂಭಿಸಿರುವ ಟೋಲ್ ಗೇಟ್ ಅಧಿಕೃತರು ಲಾಕ್ಡೌನ್ಗಿಂತ ಅಲ್ಪ ಮುಂಚೆ ಮಂಜೇಶ್ವರ ಭಾಗದವರಿಗೆ ಉಚಿತ ಪ್ರವೇಶವನ್ನು ರದ್ದುಗೊಳಿಸಿ ಕೇವಲ ತಲಪಾಡಿ ಪಂಚಾಯತ್ ವ್ಯಾಪ್ತಿಗೆ ಮಾತ್ರ ಸೀಮಿತಗೊಳಿಸಿರುವುದು ಕೇರಳ ವ್ಯಾಪ್ತಿಯಲ್ಲಿರುವ ಗಡಿನಾಡ ಜನತೆಯನ್ನ ಕೆರಳಿಸುವಂತಾಗಿತ್ತು. ಬಳಿಕ ಹಲವು ಪ್ರತಿಭಟನೆಗಳು ನಡೆದಿದ್ರೂ ಯಾವುದೂ ಫಲಪ್ರದವಾಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಸ್ಪರ್ಧಾ ಕಣದಲ್ಲಿರುವ 3 ಅಭ್ಯರ್ಥಿಗಳಿಗೂ ಸವಾಲನ್ನ ಹಾಕಿಕೊಂಡು ಪೀಪಲ್ಸ್ ಯೂನಿಯನ್ ಆಫ್ ಮಂಜೇಶ್ವರ ಎಂಬ ಹೆಸರಿನಲ್ಲಿ ತಲೆ ಎತ್ತಿರುವ ಫ್ಲೆಕ್ಸ್ ಬೋರ್ಡ್ ಇದೀಗ ವೈರಲ್ ಆಗ್ತಿದೆ. ತಲಪಾಡಿ ಗ್ರಾಮದ ಜನರಿಗೆ ಟೋಲ್ ಗೇಟ್ನಲ್ಲಿ ಉಚಿತವಾಗಿ ಸಂಚರಿಸಬಹುದಾದರೆ ಮಂಜೇಶ್ವರ ಗಡಿನಾಡ ಜನತೆಗೆ ಯಾಕಿಲ್ಲ? ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವನೆಂಬ ವಾಗ್ದಾನ ನೀಡುವವರಿಗೆ ನಮ್ಮ ಮತ ಎಂಬುದಾಗಿ ಮುದ್ರಿಸಿ ಫ್ಲೆಕ್ಸ್ ಹಾಕಲಾಗಿದೆ. ಗಡಿನಾಡ ಜನತೆಯ ಬೇಡಿಕೆಗೆ ಅಭ್ಯರ್ಥಿಗಳ ಭಾಗದಿಂದ ಯಾವುದಾದರೂ ಸ್ಪಂದನೆ ಇರಬಹುದು ಎಂದು ಕಾದು ನೋಡಬೇಕಾಗಿದೆ. വളരെ അധികം അവിടെ പ്രതിഭಟಿക്കുകയും ഞങ്ങളെ ഈ ഭാഗത്തേക്കുള്ള ടോളിനെ ഫ്രീ ചെയ്യാനുള്ള ഫ്രീ വിടാനുള്ള ഇതിന് ഞങ്ങൾ സമരം ചെയ്യുകയും പലതവണ അവിടെ ഞങ്ങൾക്ക് ഈ ടോളിന് ഫ്രീ പോകാനുള്ള അനുമതി ലഭിക്കുകയും ചെയ്തിരുന്നു. പലതവണ അങ്ങനെ പോവുകയും വരികയും ചെയ്ത ഈ സന്ദർഭത്തിൽ അവിടുത്തെ ചില ഗൂണ്ടകൾ ഞങ്ങളെ തടയുകയും അത് ശരിയല്ല, നിങ്ങൾക്കും ടോൾ കെട്ടണമെന്ന് പറഞ്ഞിട്ട് ഞങ്ങളെ ടോൾ കളക്ട് ചെയ്യുകയും ചെയ്തു. അതിൻ്റെ ശേഷം ഞങ്ങൾ വളരെയധികം ശ്രമിക്കുകയും ഇവിടുത്തെ പല രാഷ്ട്രീയ പാർട്ടിക്കാരെ കൂട്ടുകയും എന്നിട്ട് UDFകാരെയും LDFകാരെയും BJPകാരെയും കൂട്ടി സർവപക്ഷ ഒരു യോഗം വിളിക്കുകയും അതിൽ എല്ലാവരും ಟೋಲ್ ವಿಷಯದಲ್ಲಿ ತೋರುವ ತಾರತಮ್ಯದ ಬಗ್ಗೆ ಅಂದರೆ ಕರ್ನಾಟಕದಲ್ಲಿರೋ ತಲಪಾಡಿ ಗ್ರಾಮ ಪಂಚಾಯತಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ನಮಗೆ ಇಲ್ಲಿ ಮಂಜೇಶ್ವರ ಪಂಚಾಯತ್ ನಾವು ಗಡಿ ಭಾಗದ ಅದೇ 1 2 ಕಿಲೋಮೀಟರ್ ವ್ಯಾಪ್ತಿ ನಮಗೆ ಉಚಿತವಾಗಿಲ್ಲ. ನಾವು ಅಲ್ಲಿ ಹಣ ಕೊಟ್ಟು ಹೋಗಬೇಕು. ನಮಗೆ 1-2 ಸಲ ಹೋಗುವಾಗ ಏನಿದ್ರು 300-350 ರೂಪಾಯಿ ಕೊಡಬೇಕು. ಇದನ್ನು ಒಂದು ಸಾಲ್ವ್ ಮಾಡಲಿಕ್ಕೆ ಯಾವುದೇ ಹಲವು ಪ್ರತಿಭಟನೆ ನಡೆಸಿದ್ರು ಇದರ ಬಗ್ಗೆ ಯಾವುದೇ ಒಂದು ಪ್ರತಿಕ್ರಿಯೆ ನಮ್ಮ ನೇತಾರರು ಅಥವಾ ಇಲ್ಲ ಅಧಿಕಾರಿಗಳು ನಮ್ಮ ವಿಷಯದಲ್ಲಿ ಯಾವುದೇ ಒಂದು ಕಾಳಜಿಯನ್ನು ವಹಿಸ್ತಾ ಇಲ್ಲ. ಇದರ ಈ ಯೂನಿಯನ್ ಮಂಜೇಶ್ವರ ಅಂತ ಅಲ್ಲಲ್ಲಿ ಫ್ಲೆಕ್ಸ್ ಬೋರ್ಡ್ ಕಂಡು ಬರ್ತಾ ಇದೆ. ಗಡಿ ಭಾಗದ ಜನರು ಈ ಎಲೆಕ್ಷನ್ ವಿಷಯದಲ್ಲಿ ಕೂಡ ಆಕ್ರೋಶಿತರಾಗಿದ್ದಾರೆ. ಇದಕ್ಕೊಂದು ನ್ಯಾಯ ಸಿಗುವವರೆಗೂ ನಾವು ಕಾಯ್ತಾ ಇದ್ದೀವಿ. ಕೆಲವೇ ದಿನಗಳು ಮಾತ್ರ ಇನ್ನು ಎಲೆಕ್ಷನ್ಗಿದೆ.